ಹಂಗಾರೆ ಲಿಂಗದ ಮೇಲೆ ಕಾಲಿಟ್ಟು ಪೂಜೆ ಮಾಡಿದ್ದಾರೆ. ಇದನ್ನ ತಾಕತ್ತಿದ್ರೆ ಸವಾಲಾಗ್ತಿದ್ದೀನಿ, ಬಂದು ಅವ್ರ ಮಠನೂ ತೋರಿಸ್ತೀನಿ, ಸ್ವಾಮೀಜಿನೂ ತೋರಿಸ್ತೀನಿ, ತಾಕತ್ತಿದ್ರೆ ವಿರೋಧ ವ್ಯಕ್ತಪಡಿಸ್ತೀನಿ. ಡಾಲಿ ಧನಂಜಯ್ ವೀರಭದ್ರೇಶ್ವರ ಸ್ವಾಮಿಗೆ ಅವಮಾನ ಮಾಡಿದ್ದಾರೆ ಎನ್ನುವವರೊಮ್ಮೆ ಸಾಕ್ಷಾತ್ ಶಿವಸ್ವರೂಪಿ ಲಿಂಗದ ಮೇಲೆ ಕಾಲಿಟ್ಟ ಸ್ವಾಮಿಗಳ ವಿರುದ್ಧ ಏಕೆ ಧ್ವನಿ ಎತ್ತುತ್ತಿಲ್ಲ? ತಾಕತ್ತಿದ್ದರೆ ಅವರ ವಿರುದ್ಧ ಧ್ವನಿ ಎತ್ತಿ ಎಂದು ಡಾಲಿ ಅಭಿಮಾನಿ ಗೊರಗೊಂಡನಹಳ್ಳಿ ಮನೋಜ್ ಆಗ್ರಹಿಸಿದರು. ತಿಪಟೂರು ನಗರದ ಪ್ರವಾಸಿ ಮಂದಿರದಲ್ಲಿ ಡಾಲಿ ಅಭಿಮಾನಿಗಳು ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಂದು ವೀರಭದ್ರೇಶ್ವರನ ಅಂಶವಾದ ವೀರಗಾಸೆಯವರಿಗೆ ಅವಮಾನ ಮಾಡಿದ್ದಾರೆಂದು ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿರುವ ಬಜರಂಗ ದಳದ ಕಾರ್ಯಕರ್ತರು ಮೊದಲು ಬಜರಂಗ ದಳದ ಸಂಸ್ಕೃತಿಯನ್ನು ಅರಿಯಲಿ. ಇಂತಹ ಹೇಳಿಕೆಗಳು ಅವರ ಸಂಘಟನೆ ಮತ್ತು ಪೋಷಕರು ತಲೆ ತಗ್ಗಿಸುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ. ಇದು ಅವರಿಗೆ ಶೋಭೆ ತರುವಂತದ್ದಲ್ಲ ಎಂದ ಅವರು, ಇಂದು ಲಿಂಗಾಯತ ಧರ್ಮವೆಂದು ಹೋರಾಡುವವರು ಸಾಕ್ಷಾತ್ ಶಿವಲಿಂಗದ ಮೇಲೆ ಕಾಲಿಟ್ಟ ಸ್ವಾಮೀಜಿಗಳ ವಿರುದ್ಧ ಹೋರಾಡಿ ಸ್ವಸ್ಥ ಸಮಾಜವನ್ನು ನಿರ್ಮಿಸಿ ಎಂದು ಕಿಡಿಕಾರಿದರು. ಈ ಸಂದರ್ಭದಲ್ಲಿ ಹನುಮೇಶ್, ಸುದರ್ಶನ್, ಗೊರಗುಂಡನಹಳ್ಳಿ ಹರೀಶ್, ಅಂಜನಮೂರ್ತಿ, ನಗರಸಭೆ ಉಪಾಧ್ಯಕ್ಷ ಸೊಪ್ಪು ಗಣೇಶ್, ನಗರಸಭೆ ಮಾಜಿ ಸದಸ್ಯ ನಿಜಗುಣ, ಅನೂಪ್, ಶಿವಯ್ಯ, ಚಂದನ್, ಇರ್ಮಾನ್ ಮತ್ತಿತರ ಡಾಲಿ ಅಭಿಮಾನಿಗಳು ಹಾಜರಿದ್ದರು. ವರದಿ ಆನಂದ್, ತಿಪಟೂರು. ಸ್ವರೂಪ ಅಂತ ಹೇಳಿದ್ರೆ ವೀರಭದ್ರೇಶ್ವರ ಶಿವನ ಅಂಶ ಅಷ್ಟೇ, ಕರೆಕ್ಟಾ? ಸ್ವಾಮೀಜಿಗಳೆಲ್ಲ ದೇವರ ಅನುಯಾಯಿಗಳು ಅಷ್ಟೇ, ಅವರೆಲ್ಲ ದೇವರಲ್ಲ. ಹಂಗಾರೆ ಲಿಂಗದ ಮೇಲೆ ಕಾಲಿಟ್ಟು ಪೂಜೆ ಮಾಡಿದ್ದಾರೆ. ಇದನ್ನ ತಾಕತ್ತಿದ್ರೆ ಸವಾಲಾಗ್ತಿದ್ದೀನಿ, ಬಂದು ಅವ್ರ ಮಠನೂ ತೋರಿಸ್ತೀನಿ, ಸ್ವಾಮೀಜಿನೂ ತೋರಿಸ್ತೀನಿ, ತಾಕತ್ತಿದ್ರೆ ವಿರೋಧ ವ್ಯಕ್ತಪಡಿಸ್ತೀನಿ. ಅಂದ್ರೆ ವೀರಭದ್ರೇಶ್ವರ ಶಿವಗಿಂತ ವೀರಭದ್ರೇಶ್ವರ ದೊಡ್ಡದ? ಶಿವನ ಅಂಶ ವೀರಭದ್ರೇಶ್ವರ. ಹಂಗಾಗಿ ಫಸ್ಟ್ ತಿಳ್ಕೊಂಡು ಮಾತಾಡ್ಬೇಕು. ಅವ್ಯಾಚ್ಯ ಪದಗಳಲ್ಲಿ ನಿಲ್ಸೋದು, ನಾಳೆ ದಿವಸ ಏನಾರು ಕಾನೂನಾತ್ಮಕವಾಗಿ ಈಗ ರಾಜ್ಯಾಧ್ಯಕ್ಷ ಇದ್ದಾರೆ, ಈಗ ತಂದೆ ತಾಯಿ ಹೋದ್ರೆ ಮಾನನಷ್ಟ ಮೊಕದ್ದಮೆ ಬಿತ್ತು ಅಂತಂದ್ರೆ ಯಾರು ಅವಾಗ ನಲ್ಗೋದು? ಅದಕ್ಕೋಸ್ಕರ ಅದಕ್ಕೆ ನಾನು ಹೇಳ್ತೀನಿ, ಇಲ್ಲೇ ಇದೆ ಪ್ರೂಫ್. ನಾನು ಇದು ಬೆಳಗಾವಿಯಿಂದ ತರಿಸ್ಕೊಂಡೆ, ಇದನ್ನ ಇದು 3 ವರ್ಷದಿಂದ ನೋಡಿದ್ದೀನಿ. ಇದು ವಿವಾದ ಆಗಿತ್ತು ಅಲ್ಲವೇ. ಎಷ್ಟೋ ಫಿಲಮ್ಗಳಲ್ಲಿ ಎಲ್ಲ ಇದು, ಈಗ ಉಪೇಂದ್ರ ಫಿಲಮ್ ಅಲ್ಲೂ ಆಗಿದೆ, ಎಲ್ಲಾ ಫಿಲಮ್ ಅಲ್ಲೂ ಆಗಿದೆ. ಅವರು ಕಿಡಿಗೇಡಿಗಳು ಏನು ಮಾಡಿದಾರೋ ಅವರಿಗೆ ನಾನು ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀನಿ. ಅವರು ಡಾಲಿ ಧನಂಜಯ ಅವ್ರ ಬಗ್ಗೆ, ಫ್ಯಾಮಿಲಿ ಬಗ್ಗೆ ಫಸ್ಟ್ ಕ್ಷಮೆ ಕೇಳಬೇಕು. ಅವ್ರು ಕ್ಷಮೆ ಕೇಳಲಿಲ್ಲ ಅಂದರೆ ಬೇರೆ ರೀತಿ ಉಗ್ರ ಹೋರಾಟ ಮಾಡೋಕ್ಕೆ ಅಭಿಮಾನಿಗಳು, ಸಂಘಟನೆಗಳು ಎಲ್ಲ ಇದೆ. ಯಾರೇ ಒಬ್ಬರು ವ್ಯಕ್ತಿ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ಪರ್ಸನಲ್ ಆಗಿ ಯಾರಿಗೂ ಅಧಿಕಾರ ಇರಲ್ಲ. ನಾನಾದರೂ ಅಷ್ಟೇ, ಬೇರೆದಾದರೂ ಅಷ್ಟೇ. ಸಿನಿಮಾ ಬಗ್ಗೆ ಮಾತಾಡ್ಬೋದು, ಎಲ್ಲ ಮಾತಾಡ್ಬೋದು, ಆದರೆ ಒಬ್ಬ ವ್ಯಕ್ತಿನ ಯಾರು ಅಷ್ಟು ಕೆಟ್ಟದಾಗಿ ಯಾರು ಮಾತಾಡೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಓಕೆ, ಅವರು ದಯವಿಟ್ಟು ಇಡೀ ಅಭಿಮಾನಿಗಳನ್ನ ಸೇರಿ, ಅವ್ರ ಫ್ಯಾಮಿಲಿ ಮತ್ತು ಧನಂಜಯ ಅವ್ರಿಗೂ ಸೇರಿ ಅವ್ರಿಗೆ ಕ್ಷಮೆ ಕೇಳಬೇಕು. ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ ನಾನು. ಮೂವಿ ಬಗ್ಗೆನೂ ಒಂದು ಇಶ್ಯೂ ಆಗಿದೆ, ಅದಕ್ಕೆ ಕ್ಲಾರಿಟಿ ಎಲ್ಲ ಮೂವಿನವರಾಗಲಿ ಧನಂಜಯ ಸರ್ ಆಗಲಿ ಎಲ್ಲರೂ ಕ್ಲಾರಿಟಿ ಕೊಟ್ಟಿದ್ದಾರೆ. ವೀರಗಾಸೆದ ಬಗ್ಗೆ ಇವರೆಲ್ಲ ಸುಮ್ಮನೆ ಅಪಪ್ರಚಾರ ಮಾಡ್ತಿದ್ದಾರೆ, ಯಾರ್ಯಾರೋ ಏನೇನೋ ಅಂತ. ಯಾಕೆಂದರೆ ವೀರಗಾಸೆಯವ್ರನ್ನ ಕರೆಸಿ ಕುಂಡ್ರಿಸಿ ಪ್ರೆಸ್ ಮೀಟ್ ಮಾಡಿದ್ದೀನಿ ನಾನು ಬೆಂಗಳೂರಲ್ಲಿ. ಅವರೇ ಕ್ಲಾರಿಟಿ ಕೊಟ್ಟಿದ್ದಾರೆ, ವೀರಗಾಸೆಗೂ ಅದಕ್ಕೂ ಏನು ಸಂಬಂಧನೇ ಇಲ್ಲ. ಅವರು ಯಾವುದೇ ವೀರಗಾಸೆ ಬಟ್ಟೆ ಹಾಕ್ಕೊಂಡೇ ಬಂದಿಲ್ಲ. ಅದು ಒಂದು ಸಿನಿಮಾದಲ್ಲಿ ಒಂದು ಏನಂತೀವಿ ಅದಕ್ಕೆ, ಬಟ್ಟೆ ಅದು ಸಪ್ರೇಟ್ ಇರುತ್ತೆ. ಯಾವುದೇ ವೀರಗಾಸೆ ಬಟ್ಟೆಗಳನ್ನಾಗಲಿ ಅವ್ರು ಏನಾಗಲಿ ಏನೂ ಹಾಕ್ಸಿಲ್ಲ. ಅದೊಂದು ಸೀನ್ ಇದೆ, ಅವರೇ ಹೇಳಿದ್ದಾರೆ. ಅದನ್ನು ಏನು ವೀರಗಾಸರಲ್ಲ ಅಂತ ಗೊತ್ತಿಲ್ಲದಲೇ ಅವರು ಇದನ್ನು ಮಾಡ್ತಾರೆ, ಏನು ವೀರಗಾಸರಲ್ಲ ಅಂತ ಗೊತ್ತಾಗಿದ ಮೇಲೆ ಆ ಫೈಟ್ ಎಲ್ಲ ಸೀನ್ ಎಲ್ಲ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಅದರಿಂದ ಇಷ್ಟೆಲ್ಲ ನನಗೆ ಒಂದು ಬೇಜಾರಾಗಿದ್ದೇನು ಅಂದರೆ, ಇವತ್ತು ನೆನ್ನೆ ಆಗಿರೋ ಘಟನೆ ಅವರಿಗೆಲ್ಲ ಮರ್ಯಾದೆ ಹೋಗಿರೋದು. ಇಡೀ ತಿಪಟೂರು ತಾಲೂಕಿಗೆ ಮರ್ಯಾದೆ ಹೋಗಿದೆ. ಇಡೀ ಸಮಾಜ, ಎಲ್ಲ ಸಂಘಟನೆ ಎಲ್ಲರಿಗೂ ಮರ್ಯಾದೆ ಇದು ಹೋಗಿದೆ. ಅದರಿಂದ ಅವ್ನು ಕ್ಷಮೆ ಕೇಳಬೇಕು. ಎಲ್ಲರೂ ಹೇಳಿದ್ದಾರೆ, ಎಲ್ಲರೂ ಮಾತಾಡಿದ್ದಾರೆ, ಎಲ್ಲ ದೊಡ್ಡವ್ರು ಮಾತಾಡಿದ್ದಾರೆ. ಅವ್ನು ಕ್ಷಮೆ ಕೇಳಬೇಕು.